ವಿದ್ಯಾರ್ಥಿ ವೇತನ, ಹಾಸ್ಟೆಲ್, ಬಸ್ ಪಾಸ್ ಸಮಸ್ಯೆ ಹೀಗೆ ರಾಜ್ಯದಲ್ಲಿರುವ ಅನೇಕ ಶೈಕ್ಷಣಿಕ ಸಮಸ್ಯೆಗಳ ಪರಿಹಾರಕ್ಕೆ ಆಗ್ರಹಿಸಿ ಎಬಿವಿಪಿ ಮಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಿತು. ಮಂಗಳೂರಿನ ಕ್ಲಾಕ್ ಟವರ್ ಬಳಿ ಪ್ರತಿಭಟನೆ ನಡೆಸಿದ ಎಬಿವಿಪಿ ಕಾರ್ಯಕರ್ತರು ಕೂಡಲೇ ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿದರು. ಜನಜೀವನ ಅಸ್ತವ್ಯಸ್ತಗೊಂಡಿರುವ ಈ ಸಂದರ್ಭದಲ್ಲಿ ಶೈಕ್ಷಣಿಕ ಚಟುವಟಿಕೆಗಳು ಕೆಲಕಾಲ ಸ್ತಬ್ಧವಾಗಿವೆ. ಇದೀಗ ಸಂದಿಗ್ಧ ಪರಿಸ್ಥಿತಿಯಿಂದ ಸಾಧಾರಣ ಪರಿಸ್ಥಿತಿಗೆ ಮೆಲ್ಲನೆ ಮುಂದುವರಿತಾ ಇದೆ ನಮ್ಮ ಶಿಕ್ಷಣ ಚಟುವಟಿಕೆ. ನಾವು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ರಾಜ್ಯಾದ್ಯಂತ ಇಂದು ವಿದ್ಯಾರ್ಥಿಗಳ ಕೆಲವು ಬೇಡಿಕೆಗಳನ್ನು ಮುಂದಿಟ್ಟು ಸರ್ಕಾರವನ್ನು ಆಗ್ರಹಿಸಲು ಇಲ್ಲಿ ಬಂದು ಸೇರಿದ್ದೇವೆ. ನಮ್ಮ ಹಲವಾರು ಸಮಸ್ಯೆ ಕಾಲೇಜುಗಳೇನೋ ಪ್ರಾರಂಭವಾಗಿವೆ, ಆದರೆ ಸಮಸ್ಯೆಗಳು ಮಾತ್ರ ಪ್ರಭುರವಾಗಿವೆ. ಈ ಸಮಸ್ಯೆಗಳಲ್ಲಿ ಪ್ರಮುಖ 3 ವಿಷಯಗಳನ್ನು ಮುಂದಿಟ್ಟು ನಾವಿಂದು ಪ್ರತಿಭಟನೆಯನ್ನು ನಡೆಸುತ್ತಿದ್ದೇವೆ. ನಮ್ಮ 3 ಪ್ರಮುಖ ಬೇಡಿಕೆಗಳು ಯಾವುವೆಂದರೆ, ಒಂದನೇದಾಗಿ ಅತಿಥಿ ಉಪನ್ಯಾಸಕಗಳನ್ನು ಸರ್ಕಾರ ನೇಮಿಸಲು ವಿಳಂಬ ಮಾಡುತ್ತಿದೆ. ಇದು ಸರ್ಕಾರದ ನಿಷ್ಪ್ರಯೋಜಕತೆಯನ್ನು ಎತ್ತಿ ತೋರಿಸುತ್ತದೆ. ಶೈಕ್ಷಣಿಕ ಚಟುವಟಿಕೆಗಳು ಪ್ರಾರಂಭವಾಗಿ ಮುಕ್ಕಾಲು ಭಾಗ ಶೈಕ್ಷಣಿಕ ವರ್ಷ ಮುಗಿತಾ ಬಂದಿದೆ. ಆದರೂ ಅತಿಥಿ ಉಪನ್ಯಾಸಕರನ್ನು ನೇಮಿಸದೇ ಇರುವಂಥದ್ದು ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಮೇಲೆ ಎಷ್ಟು